ಪ್ರತಿಮೆ ಹಾಗೂ ಮಹಾಪೂಜೆ ಹಾಗೂ ಸಂಧ್ಯಾ ವಂದನೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಇದೀಗ ಮಹಾಗಣಪತಿ ದೇವರಿಗೆ ಪೂಜೆಯ ತಕ್ಷಣ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರುವ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸುವುದು ನಮ್ಮ ಕರ್ತವ್ಯ ಸಂಸ್ಕಾರವಿರಬಹುದು. ಇಂದು ಅನ್ನದಾನ ಸೇವೆಯನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ವಿಶ್ವನಾಥ ನಾಯಕರು ದಂಪತಿಗಳು ಮತ್ತು ಮಕ್ಕಳು ಹಾಗೂ ವಸಂತ ಕುಮಾರ್ ಭಟ್ಟವರಿಯವರ ದಂಪತಿಗಳು ಮತ್ತು ಮಕ್ಕಳು ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಮೊದಲು ಉತ್ಸಾಹಿ ಕೊಡುಮಾತಂಡ ಇವತ್ತು ಭಜನಾ ಸಂಕೀರ್ತನ ಸೇವೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ಆಗಮಿಸುತ್ತಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಮತ್ತು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಕೃಷ್ಣ ಪರವಾಗಿ ಸಂಧ್ಯಾ ಮಹೋತ್ಸವ ಸಮಿತಿಯ ಪರವಾಗಿ ತುಂಬಿದ ಸ್ವಾಗತವನ್ನು ಬಯಸಿದೆ. ಮೊದಲು ನಮ್ಮ ಇಂದು ಅನ್ನದಾನ ಸೇವೆಯನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರು ಮಾತ್ರವಲ್ಲದೆ ಕಳೆದ ವರ್ಷ ಬಹಳ ಯಶಸ್ವಿಯಾಗಿ ಸಮಾಪ್ತಿಗೊಂಡಿರುವಂತಹ ಸಂಧ್ಯಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕೆಲಸಗಳನ್ನು ಬಹಳ ವ್ಯವಸ್ಥಿತವಾಗಿ ಯಶಸ್ಸಿನೊಂದಿಗೆ ನಿರ್ವಹಿಸಿಕೊಟ್ಟಿರುವಂತಹ ಶ್ರೀ ವಿಶ್ವನಾಥ ನಾಯಕ್ ಅವರು ಆಸೆ ಮತ್ತು ಅವರ ಧರ್ಮಪತ್ನಿ ಸೀತಾ ನಾಯಕ್ ಅವರಿದ್ದಾರೆ ಹಾಗೂ ಅವರ ಮಕ್ಕಳು ಆಗಮಿಸಿದ್ದಾರೆ. ಅವರು ಇಂದು ಅನ್ನದಾನ ಸೇವೆಯನ್ನು ನೀಡಿರುತ್ತಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ನಮ್ಮ ಆನಂದಕ್ಕೆ ಸೇವೆಯವರು ನಮ್ಮ ಟ್ರಸ್ಟ್ನ ಕೋಶಾಧಿಕಾರಿಗಳು ಅವರಿಗೆ ಶಾಲಾ ಉತ್ಸವವನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಅವರಿಗೆ ಶಾಲೆಯ ಗೌರವವನ್ನು ನಮ್ಮ ಟ್ರಸ್ಟ್ನ ಕೋಶಾಧಿಕಾರಿಗಳು ಧನ್ಯವಾದಗಳು. ವಿಶ್ವನಾಥ ನಾಯಕ್ ಅವರಿಗೆ ಇದೀಗ ವಸಂತ ಕುಮಾರ್ ಭಟ್ಟವರಿ ಕೇಸರಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಮತ್ತು ಉಮಾಶಂಕರಿಯವರು ಮತ್ತು ಅವರ ಮಕ್ಕಳು ಕೂಡ ಇಂದು ಅನ್ನದಾನ ಸೇವೆಯನ್ನು ನೀಡಿರುತ್ತಾರೆ. ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಬೇರೆ ರೀತಿಯ ಸೇವೆ ಸಲ್ಲಿಸುತ್ತಾ ಬಂದವರು ಇದು ಸಂಧ್ಯಾ ಮಹೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ವಸಂತ ಕುಮಾರ್ ಭಟ್ಟವರಿಯವರು ಇಂದು ಅನ್ನದಾನ ಸೇವೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ವಿಶ್ವನಾಥ ನಾಯಕ್ ಅವರು ಬರೆದು ಅವರಿಗೆ ಶಾಲೆ ಹೊಂದಿಸಿ ಜೀವನ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರು ಅವರಿಗೆ ದೀಪೋತ್ಸವಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಸ್ವಾಗತ ಎಲ್ಲರಿಗೂ ಕೂಡ. ಹಾಗೆಯೇ ಇವರ ದೀಪೋತ್ಸವವನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಸುಧಾ ಹೆಗ್ಡೆ ಮತ್ತು ಭಾಸ್ಕರ್ ಹೆಗ್ಡೆ ಅವರ ಮಕ್ಕಳು ದಯವಿಟ್ಟು ಇರಬೇಕು. ಅವರಿಗೆ ಶಾಲೆಯ ಗೌರವವನ್ನು ನಮ್ಮ ಪ್ರತಾಪ್ ಅವರು ಕೃಷ್ಣ ಅವರು ಅವರಿಗೆ ಶಾಲಾ ಉತ್ಸವವನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡೋಣ. ಕೃಷ್ಣ ಅವರು ನಮ್ಮ ಸ್ವಯಂ ಸೇವಕ ಕಾರ್ಯನಿರ್ವಹಿಸಿದ್ದಾರೆ. ಕೃಷ್ಣ ಅವರು ಈ ಒಂದು ಶ್ರೀಮತಿ ಸುಧಾ ಹೆಗ್ಡೆ ಮತ್ತು ಭಾಸ್ಕರ್ ಹೆಗ್ಡೆ ಅವರು ಮತ್ತು ಮಕ್ಕಳು ಇವರು ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಗೂ
शुभं करोति कल्याणम् आरोग्यं सुखसम्पदं सर्वविघ्नविनाशाय दीपं ज्योतिर्नमोऽस्तुते दीपज्योति परब्रह्म दीपज्योति जनार्दन दीपो हरतो मे पापं संध्या दीपं नमोऽस्तुते ॐ असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः। भारत माता की जय। ओम गणगणाय नमः। शबरी शैलनिवासा देवा शरणागतरनुपाया शबरी शैलनिवासा देवा शरणागतरनुपाया
ಶರಣಾಗತರು ಶರಣೋ ಮಮ ಶರಣೋ ಅಭಯದಾಯಕ ಅಯ್ಯಪ್ಪ ಶರಣೋ ಮಮ ಶರಣೋ ಅಭಯದಾಯಕ ಅಯ್ಯಪ್ಪ ಅಯ್ಯಪ್ಪ ಶರಣೋ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣೋ ಶರಣು ಅಯ್ಯಪ್ಪ ಶಬರಿಗಿರೀಶ ಶರಣೋ 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 ಶಬರಿಗಿರೀಶ ಶರಣೋ 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 ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಜಾನಗೈವ ಮನೆಗಳೇ ನಿನ್ನ ವೃಂದಾವನ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ
ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ. ನೀಯು ಬೇಕು ಎಂದು
ನವನೀತ ಚೋರ ನಂದಕುಮಾರ ನವನೀತ ಚೋರ ಗೋಪಿ ಗೋಪಾಲ ಕೃಷ್ಣ ರಾಧಾಲೋಲ ಗೋಪಿ ಗೋಪಾಲ ಕೃಷ್ಣ ರಾಧಾಲೋಲ ಗೋಪಿ ಗೋಪಾಲ ಕೃಷ್ಣ ರಾಧಾಲೋಲ ಗೋಪಿ ಗೋಪಾಲ ಕೃಷ್ಣ ಕೃಷ್ಣ ರಾಧಾಲೋಲ जय जय राधा जय जय राधा जय जय राधा राधा कृष्ण जय जय राधा जय जय राधा जय जय राधा राधा कृष्ण जय जय राधा राधा कृष्ण राधा जय जय राधा राधा कृष्ण कृष्ण राधा जय जय राधा राधा 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 कृष्ण राधा नंदकुमार नवनीत चोरा नंदकुमार नवनीत चोरा गोपी गोपाल कृष्ण राधालोला गोपी गोपाल कृष्ण राधालोला गोपी गोपाल कृष्ण राधालोला जय जय